ಇದರಿಂದ ಏನು ನಮ್ಮ ಮೈಸೂರಿನಲ್ಲಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯನ್ನು ಪ್ರಾರಂಭ ಆಯಿತು, ಅಲ್ಲಿ ಇಂಜಿನಿಯರಿಂಗ್ ಕೋರ್ಸು ಪ್ಯಾರಾಮೆಡಿಕಲ್ಲು ಪ್ರಾರಂಭ ಮಾಡಿದರು. UGC ಪರ್ಮಿಷನ್ ಕೊಡಲಿಲ್ಲ. ಪ್ರಾರಂಭ ಮಾಡಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಯಿತು. ಹೀಗಾಗಿ UGC 2012, 13, 13, 14, 14, 15 ಮಾನ್ಯತೆಯನ್ನು ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ರದ್ದು ಮಾಡಿತು. ಮತ್ತು ಅದರ ಜೊತೆಗೆ ನೀವು ಕರ್ನಾಟಕದ ರಾಜ್ಯವನ್ನು ಮಿತಿಯನ್ನು ಬಿಟ್ಟು ನೀವು ಮಾಡ್ಕೊಂಡಿದ್ರೆ ಇದು ಕೂಡ ತಪ್ಪು ಅಂತ ಹೇಳಿದರು. ಅದಕ್ಕೆ ಈಗ ನಾನು ಉನ್ನತ ಶಿಕ್ಷಣ ಮಂತ್ರಿ ಆದಮೇಲೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯ ಪರಿಮಿತಿಯನ್ನು ಕರ್ನಾಟಕಕ್ಕೆ ಸೀಮಿತಗೊಳಿಸಿ ವಿಧಾನಮಂಡಲದಲ್ಲಿ ಅದಕ್ಕೆ ಸೂಕ್ತವಾದಂಥ ಅಮೆಂಡ್ಮೆಂಟನ್ನು ಆ್ಯಕ್ಟ್ ಅಮೆಂಡ್ಮೆಂಟ್ ಮಾಡಿದ್ದೇವೆ. UGC ಕೇಳಿದಂಥ ಎಲ್ಲ ಏನೇನು ಹೇಳಿದ್ರು ಅದನ್ನೆಲ್ಲ ಮಾಡಿಕೊಟ್ಟಿದ್ದೇವೆ. ನಾನು ಒಂದು 3 ಸಾರಿ ಜಾವಡೇಕರ್ ಮಂತ್ರಿಗಳನ್ನು ಭೇಟಿಯಾದೆ. ನಮ್ಮ ವೈಸ್ ಚಾನ್ಸಲರ್ ಶಿವಲಿಂಗಯ್ಯ 16 ಸಾರಿ UGCಗೆ ಹೋಗಿದ್ದಾರೆ, 16 ಟೈಮ್ಸ್. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿ ಮೋದಿ ಅವರಿಗೆ ಪತ್ರ ಬರೆದು, ಆದರೆ UGC ಅವರು ನಮಗೆ ಮಾನ್ಯತೆಯನ್ನು ಕೊಡ್ತಾ ಇಲ್ಲ. ಅದಕ್ಕೆ ಮೊನ್ನೆ ಆ ವೈಸ್ ಚಾನ್ಸಲರ್ ಶಿವಲಿಂಗಯ್ಯನವರು ಹೇಳಿದ್ರು UGC ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆಯನ್ನು ಮಾಡ್ತದೆ. ಇದು ನಾನು ಹೇಳಲಿಲ್ಲ, ವೈಸ್ ಚಾನ್ಸಲರ್ ಹೇಳಿದ್ರು. ಬೇಗ ಆಗ್ಬೇಕು ಇದಂತ ಅಂದ್ಬಿಟ್ಟು ನನ್ನ ಮೇಲೆ ಇಲ್ಲ ಎಜುಕೇಷನ್ ಮಿನಿಸ್ಟ್ರು ಪ್ರಯತ್ನ ಮಾಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ ಅಂತ ಹೇಳಿ ಯಾವುದೋ ಒಂದು ಗುಂಪು ಕಟ್ಟಿಕೊಂಡು ವಿದ್ಯಾರ್ಥಿಗಳು ಬಂದರೆ ನಾನೇನು ಮಾಡಲಪ್ಪ? ಅದಕ್ಕೆ UGC ರೆಕಗ್ನೈಸೇಷನ್ ಕೊಡದಿದ್ರೆ ಲಕ್ಷಾಂತರ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಕರ್ನಾಟಕಕ್ಕೆ. ಅದನ್ನು ಮಾಡಿಸ್ರಿ ಅಂತೇಳಿ ಕಾರಣಕ್ಕೆ ಅವರು ನಿಮಗೂ ಹೇಳಿದೆ, ಅದು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ರಿ. ಜಾವಡೇಕರ್ ಅವ್ರಿಗೆ ಹೇಳಬೇಕಾಗ್ತದೆ. ಯಾಕೆ ಇದನ್ನ ಕ್ಲಾರಿಫಿಕೇಶನ್ ಇಲ್ಲಿ ಕೊಡಬೇಕಾದಂಥ ಪ್ರಸಂಗ ಬಂತಂದರೆ, ಸುಮ್ಮನೆ ರಾಜಕೀಯ ಕಾರಣಕ್ಕೋ ಯಾವುದೋ ಇದು ಕಾರಣಕ್ಕೆ ನಾವು ಮಾಡ್ತಾ ಇಲ್ಲ ಅಂದರೆ ಹೇಗಪ್ಪ? ನಾವು ಎಲ್ಲ ರೀತಿಯ ನಾನೇನು ಮುಚ್ತೀನಿ ಅಂತ ಹೇಳಿ ನಾನು UGCನ ಇದರ ಕೇಸು ಇಲ್ಲ, ಮುಚ್ಚುವಂಥ ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳಿದೆ ನಾನು. ನಮಗೆ ವ್ಯಾಕರಣ ಕಡಿಮೆ ಇದೆ ಕಾಣುತ್ತೆ, ಭಾಳ ಜನಕ್ಕೆ ವ್ಯಾಕರಣ ಅರ್ಥ ಆಗ್ತಾ ಇಲ್ಲ. ಮುಚ್ಚುವಂಥ ಪರಿಸ್ಥಿತಿಗೆ ಬಂದಿದೆ ಅಂತ ನಾನು ಹೇಳಿದ್ರೆ ಮುಚ್ತಾರೆ ಅಂತ ಹೇಳಿದ್ರು ಮಂತ್ರಿಗಳಂದ್ರೆ ಹೆಂಗಪ್ಪ ಇದು? ಹೀಗಾಗಿ ನಾವು KSO ವಿಶ್ವವಿದ್ಯಾಲಯನ ಮುಚ್ಚುವುದಿಲ್ಲ. ಪರಿಸ್ಥಿತಿಗೆ ಬಂದದಪ್ಪ, UGC ಅವ್ರು ಕೊಡ್ರಿ, ವಿ ಆರ್ ಡಿಮ್ಯಾಂಡಿಂಗ್. ಅದಕ್ಕೆ ಮತ್ತೆ ನಾನು ಮಂತ್ರಿಗಳನ್ನ ಭೇಟಿ ಮಾಡಿ ಮಾಡಿಸ್ತೇನೆ ಅನ್ನೋ ಮಾತನ್ನು ಹೇಳ್ತೇನೆ. ಮತ್ತು ಅದ್ರ ಜೊತೆಗೆ ಈಗ ಅಲ್ಲಿ ಒಂದು ಕಮಿಟಿ ಮಾಡಿದೆ ನಾನು. ಯಾಕೆ ಕಮಿಟಿ ಮಾಡಿದೆ ಸ್ವಲ್ಪ ಕೇಳಿದ್ರು. ಇಲ್ಲಿ ವೈಸ್ ಚಾನ್ಸಲರ್ ಇದ್ದಾರೆ, ಕಾರ್ಣಿಕ್ ಅವರೇ, ನೀವೆಲ್ಲ ತಿಳ್ಕೊಬೇಕಿದ್ರ ಯೋಗೀಶ್ ಭಟ್ ಅವರು. VTU ಯೂನಿವರ್ಸಿಟಿ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಯಲ್ ಯೂನಿವರ್ಸಿಟಿಯಲ್ಲಿ ಸರಿಯಾಗಿ ಹಣ ನೀವು ಸದ್ಬಳಕೆ ಮಾಡಲಿಲ್ಲ ಅಂಥೇಳಿ 441 crores 441 ಕೋಟಿ ರೂಪಾಯಿನ ಇನ್ಕಮ್ ಟ್ಯಾಕ್ಸ್ನವರು ತೆಗೆದುಕೊಂಡು ಹೋಗಿಬಿಟ್ರು. 441 crores ಅಪೀಲ್ ಮಾಡಿದ್ವಿ, ಮಂತ್ರಿಗಳು ಪ್ರಯತ್ನ ಮಾಡಿದ್ರು, ಕೇಂದ್ರದ ಅನಂತ್ ಕುಮಾರ್ ಎಲ್ಲರೂ ಬಂದರು. ಪಾಪ ಐ ಮಸ್ಟ್ ಥ್ಯಾಂಕ್ಫುಲ್ ಟು ಜಾವಡೇಕರ್ ಸ್ವತಃ ಮಂತ್ರಿಗಳ ಹತ್ರ ಬಂದರು, ಯಾರು ಜೇಟ್ಲಿ ಅವ್ರ ಹತ್ರ. ಆದರೆ ಜೇಟ್ಲಿ ಅವರು ಮನಸ್ಸು ಮಾಡಲಿಲ್ಲ. ನಮ್ಮ ಹಣ ಸರ್, ನಮ್ಮ ವಿದ್ಯಾರ್ಥಿಗಳ ಹಣ 441 crores ಇವತ್ತು ಕೇಂದ್ರ ಸರ್ಕಾರ ಇನ್ಕಮ್ ಟ್ಯಾಕ್ಸ್ನವರು ಸೀಸ್ ಮಾಡಿಬಿಟ್ಟಿದ್ದಾರೆ. ಯೂನಿವರ್ಸಿಟಿಗೆ ಹಣ ಇಲ್ಲ. ಇವತ್ತು ರಾಜ್ಯ ಸರ್ಕಾರ ಏನು ಮಾಡಬೇಕು? ಆ ಪರಿಸ್ಥಿತಿ KSOU ಬರಬಾರ್ದು ಕಾರಣಿಕವ್ರೆ. ಆ ಪರಿಸ್ಥಿತಿ KSOU, ಈಗ KSUನಲ್ಲಿ 650 ಕೋಟಿ ಹಣ ಇತ್ತು ಮೊದಲು, 650 crores ವೆನ್ ಐ ಬಿಕಮ್ ಎ ಮಿನಿಸ್ಟರ್. ಇವತ್ತು ಅದಕ್ಕೆ ಕರಗಿಬಿಟ್ಟಿದೆ, 580 ಆಗಿದೆ. ಇದಕ್ಕೆ ಕಾರಣ ಏನಂದರೆ ಅಲ್ಲಿ 900 ಜನ ಪ್ರೊಫೆಸರ್ಸು ಮತ್ತು ಬೇರೆ ಬೇರೆ ವಿವಿಧ ಸಿಬ್ಬಂದಿಗಳು 900 ಜನ ಕೆಲಸ ಮಾಡ್ತಾರೆ. ಕೆಲಸ ಏನು? 1 minute ಕೆಲಸ ಇಲ್ಲ ಅಲ್ಲಿಗೆ. ಯಾಕಂದ್ರೆ ಯೂನಿವರ್ಸಿಟಿನ ಬೀಗ ಹಾಕಿದೆ ಅಂತ ಕೆಲಸ ಎಂತಂದಿದೆ. ಅವ್ರಿಗೆ ಸುಮ್ಮನೆ ಪಗಾರ ಕೊಡ್ತಾ ಇದ್ದಾರೆ. ಎಷ್ಟು ಕೊಡ್ತಾ ಇದ್ದಾರೆ? ಪ್ರತಿ ವರ್ಷ 50 ಕೋಟಿ 150 ಕೋಟಿ ಹೋತಿ 3 ವರ್ಷದ್ದು. ಆ ಡಿಪಾಸಿಟ್ ಹೋದ್ ನಮ್ದು. ಅದನ್ನ ಬಳಸ್ಕೊಳ್ದಿದ್ರೆ ನಾಳೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಆ ಹಣನೂ ಸೀಸ್ ಮಾಡ್ತಾರೆ. ಅದಕ್ಕೆ ಆ ಹಣನ ಟ್ರೇಜರಿಯಲ್ಲಿ ಇಡ್ರಪ್ಪ ಅಂತ ಹೇಳಿದೆ ನಾನು. ಎಲ್ಲಿ? ಸರ್ಕಾರದ ಟ್ರೇಜರಿಯಲ್ಲಿ. ಅದಕ್ಕೆ ಕೆಲವು MLCಗಳು ಹೇಳ್ತಾರೆ, ರಾಜರೆಡ್ಡಿಯವರು ಲೂಟಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ನಾನು ಮನೆಗೆ ತೊಗೊಂಡು ಹೋಗ್ತೇನೆ ಹಣನ? ಬ್ಯಾಂಕ್ನಾಗ ಇಟ್ಟರೆ ಅಲ್ಲಿ VTUನಲ್ಲಿ 441 ಕೋಟಿ ಹೋಯ್ತು. ಇದ್ರೂ ಹೋಗಿಬಿಟ್ರೆ ಹೇಗಪ್ಪ ಈ ಹಣನು ಸರ್ಕಾರದ್ದು? ಅದು ಯಾರ ಹಣ? ನಮ್ಮ ವಿದ್ಯಾರ್ಥಿಗಳ ಹಣ. ಇದನ್ನು ಹೇಳಿದರೆ ಅದಕ್ಕೊಂದು ವಿರೋಧನೆ. ಇದಕ್ಕೆ ಕಾರಣ ನಮ್ಮಲ್ಲಿ ಜಾತಿ ವ್ಯವಸ್ಥೆ. ಯಾರ್ಯಾರೋ ಜಾತಿ, ಆ ಜಾತಿಯವರು ವೈಸ್ ಚಾನ್ಸಲರ್ ಆಗಿದೆ ಅಂದ್ಕೂಡಲೇ ಕೆಲವರು ಹೋಗೋದು. ಇಂಥ ಶಿಕ್ಷಣದಲ್ಲಿ ಜಾತಿ ವ್ಯವಸ್ಥೆ, ಪಟ್ಟಭದ್ರ ಹಿತಾಸಕ್ತಿಗಳು ಬಂದಿದ್ದರಿಂದ ಇವತ್ತು ವಿಶ್ವವಿದ್ಯಾಲಯಗಳು ಹಾಳಾಗ್ತಾ ಇದೆ.
ಇವತ್ತು ನೋಡಿ, ಬೆಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇಲ್ಲ, ಮೈಸೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇಲ್ಲ. ನಾವೇನು ಬೇಡ ಅಂತ ಹೇಳಿವ ಕಾರಣಿಕ್ ಅವರೇ? ಸರ್ಚ್ ಕಮಿಟಿ ಮಾಡಿದ್ದೇವೆ. ವಿ ಆರ್ ಸೆಂಟ್ ಟು ದಿ ಹಾನರಬಲ್ ಗವರ್ನರ್, ಅಪಾಯಿಂಟ್ ಆಗ್ತಾ ಇದೆ. ಇದಕ್ಕೆ ನನ್ನನ್ನು ದೂಷಣೆ ಮಾಡಿದ್ರೆ ಹಾಗೆ. ಅದಕ್ಕೆ ನಾನು ಸ್ಪಷ್ಟಪಡಿಸ್ತೇನೆ, ನಮ್ಮ ಹತ್ರ ಯಾವುದೇ ಅಜೆಂಡಾ ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಹಿಡನ್ ಅಜೆಂಡಾ ಎಟ್ ಆಲ್. ಶಿಕ್ಷಣ ಗುಣಮಟ್ಟದ್ದಾಗಬೇಕು. ಶಿಕ್ಷಣದಲ್ಲಿ ಯಾವುದೇ ಜಾತಿ, ಇವು ಮತ ಪಂಥ ಭ್ರಷ್ಟಾಚಾರ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಅದಕ್ಕೆ ಸ್ವಲ್ಪ ಇದು ಪಕ್ಷಾತೀತವಾಗಿ ನಾವೆಲ್ಲರೂ ಚರ್ಚೆ ಮಾಡಬೇಕು. ಯಾಕೆ ಕರ್ನಾಟಕದಲ್ಲಿ ಹಿಂಗಾಗುತ್ತೆ ಅಂತ. ಯಾರು ಇರ್ಬೋದು, ಯಾವುದಾದ್ರು ರಾಜಕೀಯ ಪಕ್ಷ, ಜನಗಳನ್ನ ವಾಚ್ ಬರ್ಬೋದು. ಇದು ಆಗಬಾರ್ದು, ಇಲ್ಲಿ ರಾಜಕಾರಣ ಬರಬಾರ್ದು. ಇವತ್ತು ಶಿಕ್ಷಣ ಗುಣಮಟ್ಟ ಸಿಗಬೇಕಾಗಿದ್ರೆ ಎಲ್ಲ ರೀತಿಯ ಇದು ಆಗಬೇಕು. ಅದ್ರ ಬಗ್ಗೆ ನಾನು ಮತ್ತೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತೇವೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ನಾನು ಯಾಕೆ KSYU ಸ್ಪಷ್ಟೀಕರಣ ಕೊಟ್ಟೆ ಅಂದರೆ, ನಮ್ಮ ಉದ್ದೇಶ ಯಾವುದೂ ಇಲ್ಲ. ಎಲ್ಲರಿಗೂ ವಿದ್ಯೆ ಸಿಗಬೇಕು, ಎಲ್ಲರೂ ಗ್ರ್ಯಾಜುಯೇಟ್ ಆಗಬೇಕು. ಅದಕ್ಕಾಗಿಯೇ KSYU ಇರೋದು. ಅದನ್ನು ಉನ್ನತೀಕರಣಗೊಳಿಸಲಿಕ್ಕೆ ಒಂದು ಕಮಿಟಿ ಮಾಡಿದ್ದೇನೆ. ಅಂದರೆ ಏನು ಮಾಡ್ಬೋದು ನಾವು ಅಂಥೇಳಿ. ಅದು ಹೊರತು ಅದನ್ನು ಮುಚ್ಚಲಿಕ್ಕೆ ಅಲ್ಲ. ಆ ಹಣವನ್ನು ಎಲ್ಲರ ತಗೊಂಡು ಹೋಗಿ ಕೊಡ್ಲಿಕ್ಕೆ ಬರ್ತದೇನ್ರಿ? ಆ ಯೂನಿವರ್ಸಿಟಿದು ಹೋಗಿ ಟ್ರೇಜರಾಗಿ ಇಡಬೇಕಾಗತ್ತೆ. ಇವೆಲ್ಲವನ್ನು ನಾವು ಸದುದ್ದೇಶದಿಂದ ಮಾಡ್ತೇವೆ. ಅದಕ್ಕೆ ಯಾವುದೇ ಸಂಶಯ ಬೇಡ. ನಮ್ಮ ಉದ್ದೇಶ, ನಮ್ಮ ಸರ್ಕಾರದ ಉದ್ದೇಶ ಮುಂದಿನ ದಿನಮಾನಗಳಲ್ಲಿ ಒಂದು ಉನ್ನತವಾದಂಥ ಏನು ಈ ಶಿಕ್ಷಣ ಇಲಾಖೆ ಇದೆ, ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಎಲ್ಲರಿಗೆ ಅನ್ನೋದೇ ನಮ್ಮ ಉದ್ದೇಶ ಆಗಿದೆ.